ರಾಜ್ಯದಲ್ಲಿರುವ ಸಮ್ಮಿಶ್ರ ಸರ್ಕಾರ ಒಂದು ವರ್ಷದಲ್ಲಿ ಯಾವುದೇ ಮಹತ್ತರ ಸಾಧನೆ ಮಾಡಿಲ್ಲ. ಈ ಸರ್ಕಾರ ಹೆಚ್ಚು ದಿನ ಆಡಳಿತ ಮಾಡಲ್ಲ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಸಂಜೀವ ಮಠಂದೂರ್ ಭವಿಷ್ಯ ನುಡಿದಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಅವರು, ಸಮ್ಮಿಶ್ರ ಸರ್ಕಾರ ಕೊನೆಯ ಹಂತದಲ್ಲಿದೆ. ಜನರೇ ಈ ಸರ್ಕಾರವನ್ನ ಧಿಕ್ಕರಿಸಲಿದ್ದಾರೆ ಎಂದು ಅವರು ಹೇಳಿದರು. ಸರ್ಕಾರ ಒಂದು ವರ್ಷದ ಆ ಒಂದು ವೈಫಲ್ಯಗಳ ಸಾಧನೆಗಳನ್ನು ಇವತ್ತು ಜನರ ಮುಂದಿಟ್ಟಿದೆ. ಬಹುಶಃ ಈ ಸರ್ಕಾರ ಮುಂದೆ ಭಾರಿ ದಿನ ಏನು ಬಾಳುವುದಿಲ್ಲ ಎನ್ನುವುದನ್ನು ತುಂಬ ಜನ ಹೇಳಿದ್ದಾರೆ. ಈ ಸರ್ಕಾರದ ಅಂತಿಮ ದಿನಗಳು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ ಈ ಸರ್ಕಾರದ ವೈಫಲ್ಯಗಳು ಜನರಿಗೆ ಗೊತ್ತಾಗಿ ಜನ ಕೂಡ ಹೊಸ ಆಡಳಿತದಾನಿಗೆ ಹೋಗುವಂಥ ಸಂಗತಿಗಳು ಆಗುವುದು ಅಂತ ತಮ್ಮಲ್ಲಿ ವಿನಂತಿಸ್ತಾರೆ. ನಗರದಲ್ಲಿ ನೀರಿನ ಸಮಸ್ಯೆ ಉಂಟಾಗಲು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ನೇರ ಕಾರಣ ಅಂತ ಆರೋಪಿಸಿದರು. ಮಂಗಳೂರು ನಗರಕ್ಕೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಇವತ್ತು ರೇಷನಿಂಗ್ ಮಾಡ್ತಾ ಇದ್ದಾರೆ. ಯಾರಿದಕ್ಕೆ ಮನೆ? ಕಾರ್ಪೊರೇಷನ್ ಕಾಂಗ್ರೆಸ್ ಇದೆ, ಉಸ್ತುವಾರಿ ಸಚಿವರಿದ್ದಾರೆ. ಇವತ್ತು ಆ ತುಂಬೆ ಡ್ಯಾಮ್ ಅನ್ನು ಎತ್ತರಿಸುವಂತ ಕೆಲಸವನ್ನು ಮಾಡಿದಾಗಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಬಹುಶಃ ನಮ್ಮ ಮಂಗಳೂರಿನ ಆ ಸಿಟಿ ಕಾರ್ಪೊರೇಷನ್ ಮತ್ತು ಉಸ್ತುವಾರಿ ಸಚಿವರು. ಆ ತುಂಬೆ ಡ್ಯಾಮ್ ಅಲ್ಲಿರುವಂಥ ಹೂಳು, ನೀರಿನ ಸಮರ್ಪಕ ಬಳಕೆ, ಇದರಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಬಹುಶಃ ಈ ಒಂದು ಆಡಳಿತ ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.